ಸೌಂದರ್ಯದ ಬಗೆಟ್ ಪ್ರತಿಯೊರೆಗ್ಲ ಗೇನೋಪುಂಡು ಇತ್ತಿದ ಕಾಲ ಪೊರ್ಲುಗು ಮರಲಾಪಿ ಕಾಲ ಅಂಚದ ತರಾವರಿ ಸೆಲೂನು ಯುನಿಸೆಕ್ಸ್ ಸೆಲೂನ್ ಶುರುವಾವೊಂದುಲ್ಲ ಕುಡ್ಲ ಮಣ್ಣಗುಡ್ಡಿಡು ಡೂ ಮೈ ಹೇರ್ ಪನ್ಪುನ ಯುನಿಸೆಕ್ಸ್ ಪಾರ್ಲರ್ ಶುರುವಾತು. ದುಂಬುದ ಕಾಲಡು ಇತ್ತಿದಂಚ ಸೌಂದರ್ಯ ಸಾಧನಗಳು ಇತ್ತಿಜಾಂಡು ದೊಂಬುಗು ಬೆನ್ಪುನ ವರ್ಗದಕ್ಲಿಗೆ ಸೌಂದರ್ಯ ಗೇನ ಕಮ್ಮಿ ಇತ್ತದೆ ಅಂಡ ಇತ್ತೆ ಅಂಚತ್ತು ಕಾಲ ಬದಲಾತದೆ ಕಾಲವು ತಕ್ಕ ನಮ್ಮ ಬದಲಾವಡಾತ ಬೈದಿದೆ ಪೊರ್ಲುಗು ಮರಲಂದ ನಕ್ಲಿ ಇರ್ಲಜ್ಜೇರು ಸೌಂದರ್ಯ ಗೇನ ಪ್ರತಿಯೊರೆಗ್ಲ ಉಂಡು ಅಂಚಾದಿ ನಗರ ಪ್ರದೇಶಲೆಡು ತರಾವರಿ ಸೆಲೂನ್ ಯುನಿಸೆಕ್ಸ್ ಸೆಲೂನ್ ತಾಪನೆ ಆವೊಂದುಲ್ಲ ಕುಡ್ಲಡು ಯುನಿಸೆಕ್ಸ್ ಸೆಲೂನ್ ಅವಲೌಲಿ ಇತ್ತದು ಇತ್ತೆ ಮಣ್ಣಗುಡ್ಡಿದ ಕರ್ನಾಟಕ ಬ್ಯಾಂಕ್ದ ಪಿರಾವದ ಮೀಟ್ ಡೂ ಮೈ ಹೇರ್ ಪನ್ಪುನ ಯುನಿಸೆಕ್ಸ್ ಪಾರ್ಲರ್ ಶುರುವಾತದೆ. ಸಂಸ್ಥೆದ ಯಜಮಾನಿಯರು ಪ್ರತಾಪ್ ಭಂಡಾರಿ ಬುಕ್ಕ ಮುರಳಿ ಭಂಡಾರಿ ತುಡರ್ಪುತ್ತಾದ ಯುನಿಸೆಕ್ಸ್ ಸೆಲೂನ್ ಉದ್ದಿಪನ ಮಲ್ತೇರು. ನಂತೂರು ಪದುವ ಕಾಲೇಜ್ ಎದುರುದ ಕೊಚ್ಚಿನ್ ಬೇಕರಿ ಕಟ್ಟೋಣದ ಮಾಡಿದಿಡೆ ಮುಕ್ಲಿನ ಅಂಗಸಂಸ್ಥೆ ಓ ಯುನಿಸೆಕ್ಸ್ ಸೆಲೂನ್ನ ಉದ್ದಿಪನ ಆಂಡಿ ಉದ್ಯಮಿ ಮೈತ್ರಿ ಮಲ್ಲಿ ವಿಜಯ ಮಧುಕರ ಮಲ್ಲಿ ಫಿಟ್ನೆಸ್ ಮಾಡೆಲ್ ವಿಕಾಸ್ ಪುತ್ರನ್ ಮೂಡ ಅರ್ಬನ್ ಡೆವಲಪ್ಮೆಂಟ್ ಗುರ್ಕಾರ್ಯರು ಗುರುಪ್ರಸಾದ್ ಪಾಲ್ದೆ ತುಂಡಿರು. ಸಾಯಿ ಪ್ರೊಡಕ್ಷನ್ ಈವೆಂಟ್ ಕಂಪನಿಯಿಂದ ಸಾಹಿಲ್ ರೈ ಕಾರ್ಯಕ್ರಮ ಸುಧಾರಿಗೆ ಮಲ್ತೇರು. ಅವರು ಇನ್ನೊಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗಿದೆ. ಅವ್ರ ಸಂಸ್ಥೆ ಮುಂಚೆ ಹೇಗೆ ಸರ್ವಿಸ್ ಕೊಡ್ತಿದ್ದಾರೋ ಹಾಗೆ ಮುಂದೆ ಕೂಡ ಸರ್ವಿಸ್ ಕೊಟ್ಟು ಒಂದು ಉತ್ತಮ ರೀತಿಯಲ್ಲಿ ಹೆಸರು ಮಾಡಿ ಮಂಗಳೂರಲ್ಲಿ ನಂಬರ್ 1 ಸಂಸ್ಥೆ ಆಗಿದೆ. Doing an amazing job with me, helping me grow me, and I wish him more success and may his venture be the number 1 and he opens much more across Mangalore and across the country. Want to see him achieve that someday, and I'll be the happiest to see him reach there someday. Number 1 salon ಒಂದು ಕುಳ್ಳದ ನೇರವಾಗಿ ಏನು ಬರುತ್ತದೆ. ಓಕೆ ನನ್ನ ಫ್ರೆಂಡ್ಸ್ ಯಾರು ನಮಗೆ ಪ್ರತಾಪ್ and ಮುರಳಿ ಬಿಟ್ಟು ಬೇರೆ ಓಡೆಲ್ಲ ಪೋನಿದೆ ಪೋಪನಾಗ ಅಡೇ ಪೋಪನಿ ಅಕುಲೆ ಮಾಡ್ಬೋದು ಪ್ರತಾಪ್ और ಮುರಳಿ ಸೊ ಆ ರೇಂಜಿನ ಒಂದು ಬಾರಿ ಶಬ್ದ ವೆಂಚರ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಬಾರಿ ವಿಷಯ ಒಂದು ವಿಡಿಯೋ ಬರ್ತದೆ. ಐ ವಿಶ್ ಆಲ್ ಆಫ್ ದೆಮ್ ಆಲ್ ದಿ ಬೆಸ್ಟ್. ನಮ್ದು 2ನೇ ಬ್ರಾಂಚ್. ಮೊದಲು ನಾವು ಹೋಗ್ ಅಂತೇಳಿ ನಂತೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು 5 ವರ್ಷ ಆಯಿತು. ಇದೀಗ ಒಂದು ಮಣ್ಣಗುಡ್ಡದಲ್ಲಿ ನೂತನವಾಗಿ DMH ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾವೀಗ ಕಳೆದ 10 ವರ್ಷದಿಂದ ಮಂಗಳೂರಿಲಿದ್ದೀವಿ, ನಾನು ಮತ್ತು ನನ್ನ ತಮ್ಮ ಮುರಳಿ. ಸೊ ನಿಮ್ಮೆಲ್ಲರ ಸಪೋರ್ಟಿನ ನಾವಿಷ್ಟತ್ರ ಇದೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಯ್ತು. ಸೊ ನಿರಂತರವಾಗಿ ನಿಮ್ಮ ಸಪೋರ್ಟ್ ಬೇಕು ನಮಗೆ.